ಜಾಂಡಿಸ್ ಅನ್ನೋದು ರೋಗದ ಲಕ್ಷಣ, ಅದು ಕಾಯಿಲೆ ಅಲ್ಲ. ಈಗ ಜಾಂಡಿಸ್ ಬೇರೆ ಬೇರೆ ಕಾಯಿಲೆಯಿಂದ ಬರ್ಬೋದು. ಸೊ ಯಾವ ಕಾಯಿಲೆಯಿಂದ ಬಂದಿದೆ ಅಂತ ಕಂಡುಹಿಡಿದು ಅದಕ್ಕೆ ತಕ್ಕವಾದ ಟ್ರೀಟ್ಮೆಂಟ್ ಮಾಡಬೇಕು. ಈಗ ಹೆಪಟೈಟಿಸ್ ಎ ವೈರಸ್ ಬಂದರೆ ಅದಕ್ಕೆ ಹೆಚ್ಚಿನ ಟ್ರೀಟ್ಮೆಂಟ್ ಏನಿಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾತ್ರ ಇರುವಂಥದ್ದು. ಲಿವರಿಗೆ ಅದರದೇ ಆದ ಕೆಪಾಸಿಟಿ ಇದೆ, ಅದು ಕಂಪ್ಲೀಟ್ ರಿಕವರಿ ಆಗ್ತದೆ. ಆ ಸಮಯದಲ್ಲಿ ಈಗ ವಾಂತಿ ಬಂದರೆ ವಾಂತಿಗೆ ತಕ್ಕದಾದ ಮೆಡಿಸಿನ್ ಕೊಡ್ತೇವೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇರ್ತದೆ, ಅದಕ್ಕೆ ಸಂಬಂಧಪಟ್ಟವಾದ ಮೆಡಿಸಿನ್ ಕೊಡ್ತೇವೆ. ಸ್ವಲ್ಪ ಪೇಯ್ನ್ ಇದ್ದರೆ ಪೇಯ್ನಿಗೆ ಸಂಬಂಧಪಟ್ಟವಾದ ಮೆಡಿಸಿನ್ ಕೊಡ್ತೇವೆ. ಲಿವರಿಗೆ ತುಂಬ ಕೆಪಾಸಿಟಿ, ರೀಜನರೇಟಿವ್ ಕೆಪಾಸಿಟಿ ಇರುವ ಕಾರಣ ಅದು ಅಲ್ಲಿಗೆ ರಿಕವರಿ ಆಗ್ತದೆ. ಈಗ ಹೆಪಟೈಟಿಸ್ ಬಿಯಲ್ಲಿ ನಿಮಗೆ ಜಾಂಡಿಸ್ ಆದರೆ ಹೆಪಟೈಟಿಸ್ ಬಿಗೆ ಮಾತ್ರೆಗಳಿದ್ದಾವೆ, ಅದನ್ನು ಟ್ರೀಟ್ಮೆಂಟ್ ಮಾಡಿ ಸರಿ ಮಾಡ್ಬೋದು. ಇನ್ನು ಕೆಲವರಲ್ಲಿ ಜಾಂಡಿಸ್, ಈಗ ಪಿತ್ತನಾಳದಲ್ಲಿ ಸ್ಟೋನ್ ಬ್ಲಾಕ್ ಆದರೆ, ಈಗ ನಿಮಗೆ ಗಾಲ್ ಬ್ಲಾಡರ್ ಸ್ಟೋನ್ ಇದೆ, ಅದು ಕೆಳಗೆ ಜಾರಿ ಪಿತ್ತನಾಳಕ್ಕೆ ಬರ್ತದೆ, ಅದರಲ್ಲಿ ಸ್ಟೋನ್ ಬ್ಲಾಕ್ ಆದರೆ ಅದಕ್ಕೆ ERCP ಮಾಡಿ ಅದನ್ನು ಸ್ಟೋನ್ ತೆಗೆದ್ರೆ ಮಾತ್ರ ಜಾಂಡಿಸ್ ಕಮ್ಮಿ ಆಗ್ತದೆ. ಸೊ ಜಾಂಡಿಸ್ ಅನ್ನೋದು ಸಿಂಪ್ಟಮ್. ಸೊ ನಾವು ಜಾಂಡಿಸಿಗೆ ಅಂತ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹೋಗಬಾರ್ದು. ಜಾಂಡಿಸ್ ಯಾವುದರಿಂದ ಆಗಿದೆ, ಯಾವ ಕಾರಣದಿಂದ ಆಗಿದೆ ಅಂತ ಕಂಡುಹಿಡಿದು ಅದಕ್ಕೆ ತಕ್ಕದಾದ ಟ್ರೀಟ್ಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ಏನಾಗ್ತದೆ ಅಂದರೆ ಹಳ್ಳಿ ಮದ್ದಿಗೆ ಎಲ್ಲದಕ್ಕೂ ಒಂದೇ ರೀತಿಯ ಮದ್ದು ಇರ್ತದೆ. ಸೊ ಹಾಗಾಗಿ ನನ್ನ ನಿಮಗೆ ಸಜೆಷನ್ ಏನು ಅಂದರೆ, ಜಾಂಡಿಸ್ ಆದಾಗ ನೀವೊಬ್ಬರು ಕ್ವಾಲಿಫೈಡ್ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ ಅದರಲ್ಲಿ ಏನು ಕಾರಣದಿಂದ ತೊಂದರೆ ಆಗಿದೆ ಅಂತ ಅದಕ್ಕೆ ತಕ್ಕದಾಗಿ ಮೆಡಿಸಿನ್ ಮಾಡೋದು ಉತ್ತಮ. ಡಾಕ್ಟರ್, ಈಗ ಮದ್ಯಪಾನ ಕಾರಣವಾಗುತ್ತೆ ಅಂತ ಹೇಳ್ತೀರಿ ನಮ್ಮ ಲಿವರ್ನ ಸೋಂಕಿಗೆ, ಅದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ನೋಡಿ. ನಿಯಮಿತವಾಗಿ ಮದ್ಯಪಾನ ಮಾಡಿದರೆ, ಈಗ ಗಂಡಸರು ಇರ್ಬೋದು, ಕೆಲವು ಹೆಂಗಸರು ಇರ್ಬೋದು, ಸೊ ನಿಯಮಿತವಾಗಿ ಒಂದು 5 ರಿಂದ 10 ವರ್ಷ ನಿಯಮಿತವಾಗಿ ಡೈಲಿ ಆಲ್ಕೋಹಾಲ್ ತಗೊಳ್ತಾರೆ ಅಂದ್ಕೊಳ್ಳಿ. ಸೊ ಅಂಥ ಸಿಚುವೇಷನಲ್ಲಿ ಫ್ಯಾಟಿ ಲಿವರ್, ಈಗ ನಾನು ಆಗ ಮಾತಾಡಿದ್ದು ಜೀವನ ಶೈಲಿಯ ಫ್ಯಾಟಿ ಲಿವರ್, ಅದು ಮೆಟಬಾಲಿಕ್ ಡಿಸ್ಫಂಕ್ಷನ್ ಸ್ಟಿಯೋಟೋಟಿಕ್ ಅಸೋಸಿಯೇಟೆಡ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ. ಈಗ ಇರುವಂಥದ್ದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಸೊ 90% ಜನರಿಗೆ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಆಗ್ತದೆ. ಹಾಗೆ ಮುಂದುವರಿಸ್ತಾ ಹೋದರೆ ಒಂದು 10 ರಿಂದ 35% ಜನರಲ್ಲಿ ಸ್ಟೀಟೋ ಹೆಪಟೈಟಿಸ್ ಅಂದರೆ ಲಿವರಿನ ಉರಿಯೂತ ಆಗ್ತದೆ. ಆಲ್ಕೋಹಾಲಿಕ್ 10% ಜನರಲ್ಲಿ 10% ವಿಲ್ ಡೆವಲಪ್ ಸಿರೋಸಿಸ್. ಸಿರೋಸಿಸ್ ಅಂದರೆ ಅದು ತನ್ನ ಕೆಲಸ ಮಾಡೋ ಕಾರ್ಯಕ್ಷಮತೆಯನ್ನು ನಿಲ್ಲಿಸ್ತದೆ, ಹಾಳಾಗುತ್ತೆ. ಹೌದು. ಸೊ WHO ಏನು ಹೇಳ್ತದೆ ಅಂದರೆ, ಎನಿ ಅಮೌಂಟ್ ಆಫ್ ಆಲ್ಕೋಹಾಲ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಸೊ ದರ್ ಇಸ್ ನೋ ಸೇಫ್ ಡ್ರಿಂಕಿಂಗ್ ಆಲ್ಕೋಹಾಲ್. ಸೊ ಎನಿ ಅಮೌಂಟ್ ಇಸ್ ಆಲ್ಕೋಹಾಲ್ ಇಸ್ ಆಲ್ಕೋಹಾಲ್. ಎಸ್, ಫಾರ್ ಲಿವರ್ ಇಟ್ ಇಸ್ ನಾಟ್ ಗುಡ್ ಅಟ್ ಆಲ್. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಡಾಕ್ಟ್ರೆ, ಈ ಹೆಪಟೈಟಿಸ್ ಕಾಯಿಲೆ ಇರ್ಬೋದು, ಲಿವರ್ನ ಸೋಂಕಿರ್ಬೋದು, ಇದನ್ನು ತಡೆಗಟ್ಟಲಿಕ್ಕೆ ಮುಂಜಾಗ್ರತಾ ಕ್ರಮಗಳು ಏನೇನು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಈಗ ಹೆಪಟೈಟಿಸ್ ವೈರಸ್ಗಳಿಂದ ಆಗುವಂತಹ ಲಿವರ್ ಸೋಂಕನ್ನು ತಡೆಗಟ್ಟಲಿಕ್ಕೆ ಹೆಪಟೈಟಿಸ್ ಬಿ ಫಾರ್ ಎಕ್ಸಾಂಪಲ್, ಅದು ದೀರ್ಘಕಾಲದ ಲಿವರ್ ತೊಂದರೆ ಮಾಡ್ತದೆ. ಸೊ 5% ಜನರಿಗೆ ಹೆಪಟೈಟಿಸ್ ಬಿ ಇದು ಪಾಸಿಟಿವಿಟಿ ಇರ್ತದೆ, ಅವರಿಗೆ ಗೊತ್ತಿರೋದಿಲ್ಲ. ಅವರೆಲ್ಲ HbS ಟೆಸ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ ಬೇಡವಾ ಅಂತ ನೋಡ್ಬೋದು. ಪ್ರತಿ ವರ್ಷ ಜುಲೈ 28 ನಾವು ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಜುಲೈ 28. ಹೌದು. ಸೊ ಈ ತಿಂಗಳೇ ಬರ್ತಾ ಇದೆ. ಸೊ ಹೆಪಟೈಟಿಸ್ ಬಿ ಯಾರು ಕಂಡುಹಿಡಿದ್ರು, ಮಿಸ್ಟರ್ ಬರೂಕ್ ಸ್ಯಾಮ್ಯುಯಲ್ ಬ್ಲೂಬರ್ಗ್ ಅಂತ, ಅವರ ಒಂದು ಜನ್ಮದಿನದ ಇದರಲ್ಲಿ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತೇವೆ. ಯಾಕೆಂದರೆ ಅವೇರ್ನೆಸ್ ಕೊಡಲಿಕ್ಕೆ ನಾವು ಪೇಷಂಟ್ಸ್ಗಳಿಗೆ ಹೆಪಟೈಟಿಸ್ ಬಿ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಆಚರಿಸ್ತೇವೆ. ಮತ್ತೊಂದು ಕರೆ. ಹಲೋ ಹಲೋ, ನಮಸ್ಕಾರ, ಮಾತಾಡಿ. ಹಲೋ ಹಲೋ, ನಮಸ್ತೆ ಸರ್, ಹೇಳಿ, ಪ್ರಶ್ನೆ ಕೇಳಿ. ಕದ್ರಿಂದ ಸರ್. ಎಲ್ಲಿಂದ? ಕದ್ರಿಂದ ಸರ್, ಕದ್ರಿಂದ. ಓಕೆ, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ. ಪ್ರಶ್ನೆ ಹೇಳಿ ಸರ್. ಅಲ್ಲ, ಲಿವರ್ನ ಸೋಂಕು ಹೇಗಿಂದ ಬರುತ್ತೆ ಸರ್ ಅದು? ಲಿವರಿನ ಸೋಂಕು ಹೇಗೆ ಬರ್ತದೆ ಅಂತ ಹೇಳಿದರೆ, ಹೆಪಟೈಟಿಸ್ ಎ ವೈರಸ್ ಮತ್ತು ಹೆಪಟೈಟಿಸ್ ಇ ವೈರಸ್ ಅನ್ನುವ 2 ವೈರಸ್ಗಳು ಅದು ಕಲುಷಿತ ನೀರಿನಿಂದ ಬರುವಂಥದ್ದು, ಅಂದರೆ ಫೀಕೋ ಓರಲ್ ರೂಟ್ ಅಂತ ಹೇಳ್ತೇವೆ. ಎಲ್ಲೋ ಒಂದು ಕಡೆ ಈ ಕುಡಿಯುವ ನೀರಿಗೆ ಕಲುಷಿತವಾದ ಮಲ ಅಥವಾ ವೈರಸ್ ಈ ಮಲದ ರೂಪದಲ್ಲಿ ಹೋಗಿ ಕುಡಿಯುವ ನೀರಿಗೆ ಎಲ್ಲೋ ಮಿಕ್ಸ್ ಆಗಿರ್ತದೆ. ಸೊ ಮೋಸ್ಟ್ ಇದು ಫೀಕೋ ಓರಲ್ ರೂಟ್ ಬರುವಂಥದ್ದು. ಎರಡನೇದಾಗಿ ಹ್ಯಾಂಡ್ ಹೈಜೀನ್ ಕೊರತೆ ಇದ್ದರೆ, ಈಗ ಯಾರಿಗೂ ಒಂದು ಇನ್ಫೆಕ್ಷನ್ ಉಂಟು, ಟಾಯ್ಲೆಟ್ ಯೂಸ್ ಮಾಡಿ ಮತ್ತು ಸೋಪ್ ಹಾಕಿ ಕೈ ತೊಳೆದಿದ್ದರೆ ಕೂಡ ಕೆಲವೊಮ್ಮೆ ಮತ್ತೆ ನಾವು ಊಟ ಮಾಡುವ ಸಂದರ್ಭದಲ್ಲಿ ಅದು ಫೀಕೋ ಓರಲ್ ಅಂತೇಳಿದರೆ ಬಾಯಿಂದ ಮಲದಿಂದ ಬಾಯಿಗೆ ಅಂತ ಈ ಥರ ರೀತಿಯಲ್ಲಿ ಫೀಕೋ ಓರಲ್ ರೂಟಾಗಿ ಅದು ನಿಮಗೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಹೆಪಟೈಟಿಸ್ ಎ ಮತ್ತು ಇ ವೈರಸ್. ಸೊ ಕ್ಲೀನ್ ಡ್ರಿಂಕಿಂಗ್ ಪ್ರಾಕ್ಟೀಸ್ ನಾನು ಆಗಲೇ ಹೇಳಿದ್ದೆ, ಅಂದರೆ ಶುದ್ಧವಾದ ಕುಡಿಯುವ ನೀರಿನಿಂದ ಮತ್ತು ಬೇಯಿಸಿದ ಆಹಾರ ತಿನ್ನೋದ್ರಿಂದ ಇದನ್ನು ನಾವು ಖಂಡಿತವಾಗಿ ತಡೆಗಟ್ಟಬಹುದು. ಇನ್ನೊಂದು ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ಗಳು, ಇದು ನಿಮಗೆ ಬರುವಂಥದ್ದು ಮುಖ್ಯವಾಗಿ ಬ್ಲಡ್ ಮತ್ತು ಬ್ಲಡ್ ಪ್ರಾಡಕ್ಟ್ಗಳಿಂದ. ಈಗ ಬ್ಲಡ್ ಸ್ಕ್ರೀನಿಂಗ್ ಎಲ್ರಿಗೂ ಮಾಡಿರುವ ಕಾರಣ ಅದು ಬರುವ ಚಾನ್ಸಸ್ ಕಡಿಮೆ. ತಾಯಿಯಿಂದ ಮಗುವಿಗೆ ಹೆಪಟೈಟಿಸ್ ಬಿ ಬರ್ತದೆ. ಹಾಗೆ ಮೂರನೇದಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕಗಳಿಂದ ಕೂಡ ಇದು ಹೆಪಟೈಟಿಸ್ ಬಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಮತ್ತು ನೀಡಲ್ ಸ್ಟಿಕ್ಗಳು, ಕೆಲವೊಮ್ಮೆ IV ಡ್ರಗ್ ಅಬ್ಯೂಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಈ ಕೆಲವರು
ಮಾದಕ ವಸ್ತುಗಳ ವ್ಯಸನಿಗಳಿರ್ತಾರೆ. ಸೊ ಅವರು ಇಂಜೆಕ್ಷನ್ ನೀಡುಗಳನ್ನ ಶೇರ್ ಮಾಡ್ತಾರೆ, ಡ್ರಗ್ಸ್ ಎಸ್ಪೆಷಲಿ. ಸೊ ಅದರಲ್ಲಿ ಹೆಪಟೈಟಿಸ್ ಸಿ ವೈರಸ್ ಕೂಡ ಬರುವಂಥ. ಹಚ್ಚೆ ಹಾಕೋದ್ರೆ ಬರುತ್ತೆ ಡಾಕ್ಟರ್? ಎಸ್, ಖಂಡಿತವಾಗಿ. ಹಚ್ಚೆ ಹಾಕೋದು ನಿಮಗೆ ಖಂಡಿತವಾಗಿ ಅದು ರಕ್ತಕ್ಕೆ ಸಂಪರ್ಕ ಇರ್ತದೆ. ಈಗ ನೀವು ಹಚ್ಚೆ ಹಾಕುವ ನೀಡಲ್ ಫಾರ್ ಎಕ್ಸಾಂಪಲ್, ಈಗ ಒಂದು ಹೆಪಟೈಟಿಸ್ ಸಿ ವೈರಸ್ ಇನ್ಫೆಕ್ಷನ್ ಇರುವವರಿಗೆ ಚುಚ್ಚಿ ನಿಮಗೆ ಚುಚ್ಚಿದ್ರೆ ಖಂಡಿತ ಬರೋ ಚಾನ್ಸಸ್ ಇರ್ತದೆ, ಇಲ್ಲ ಅಂತಿಲ್ಲ. ಸೊ ಅದನ್ನು ಸಹ ನೀವು ಜಾಗ್ರತೆ ವಹಿಸಬೇಕಾಗ್ತದೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ ತಮಗೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಸ್ಪೆಷಲ್ ಲಿವರ್ ಡಯಟ್ ಬಗ್ಗೆ ಮುಂಜಾಗ್ರತಾ ಕ್ರಮಗಳು, ಒಟ್ಟಿಗೆ ಅದಕ್ಕೆ ಸ್ವಲ್ಪ ಉತ್ತರ ಕೊಡಿ ಡಾಕ್ಟರ್. ಖಂಡಿತವಾಗಿಯೂ ಈಗ ನಿಮಗೆ ಅಕ್ಯೂಟ್ ಹೆಪಟೈಟಿಸ್ ಆದಾಗ ಯಾವುದೇ ರೀತಿಯ ಸ್ಪೆಷಲ್ ಡಯಟ್ ಅಂತ ಇರುವುದಿಲ್ಲ. ನಾವು ನಾರ್ಮಲ್ವಾಗಿ ಏನು ತಿಂತಾ ಇದ್ದೇವೆ ಅದನ್ನೇ ತಿನ್ಬೋದು, ಎಕ್ಸೆಪ್ಟ್ ಫಾರ್ ಅದೇ ಒಂದು ಏನು ಅಂತ ಹೇಳಿದರೆ ಖಂಡಿತವಾಗಿಯೂ ಬೇಯಿಸಿದ ಆಹಾರ ಕೊಡೋದು ಒಳ್ಳೆಯದು. ಯಾಕಂದರೆ ಹಸಿ ಸಲಾಡ್ ಕೊಟ್ಟಾಗ ಮತ್ತೆ ನೀರಿನಲ್ಲಿ ಇನ್ಫೆಕ್ಷನ್ ಉಂಟಾ ಇಲ್ಲ ಗೊತ್ತಿಲ್ಲ, ಇನ್ನೊಂದು ಯಾವುದೋ ಇನ್ಫೆಕ್ಷನ್ ಆಗೋದನ್ನು ನಾವು ತಡಿಬಹುದು. ಮುಖ್ಯವಾಗಿ ಆಹಾರ ಕೊಡುವಂಥದ್ದು ಇಂಪಾರ್ಟೆಂಟ್ ಈ ಸಮಯದಲ್ಲಿ. ಯಾಕಂದರೆ ತುಂಬ ವಾಂತಿ ಸೆನ್ಸೇಷನ್ ಇರ್ತದೆ, ಅವರಿಗೆ ತಿನ್ನಲಿಕ್ಕೆ ಆಗ್ತಾ ಇರೋದಿಲ್ಲ. ಈ ಸಮಯದಲ್ಲಿ ಬಾಡಿಗೆ ಎನರ್ಜಿ ಡಿಫಿಷಿಯೆಂಟ್ ಇರ್ತದೆ. ಯಾಕಂತ ಹೇಳಿದ್ರೆ ಲಿವರ್ ಸ್ಟೋರೇಜ್ ಮಾಡೋದು ನಿಮ್ಮದು ಎಲ್ಲ ಗ್ಲೈಕೋಜನ್ ಎಲ್ಲ, ಅದರ ಸ್ಟೋರೇಜ್ ಕೆಪಾಸಿಟಿ ಹೋಗಿರ್ತದೆ. ಸೊ ಈ ಸಮಯದಲ್ಲಿ ನೀವು ಕೊಡೋ ಫುಡ್ಡಿನ ಮೇಲೆ ಡಿಪೆಂಡ್ ಆಗ್ತದೆ, ಇಲ್ಲಾಂದರೆ ವೆಯ್ಟ್ ಲಾಸ್ ಆಗ್ತದೆ. ಸೊ ನೀವು ಏನು ತಿಂತಾ ಇದ್ದೀರಾ, ನಿಮಗೆ ನಾರ್ಮಲ್ ಇಡ್ಲಿ ಕೊಡ್ಬೋದು, ದೋಸೆ ಕೊಡ್ಬೋದು, ಚಪಾತಿ ಇರ್ಬೋದು, ಅದನ್ನು ಕೊಡಬೇಕು. ನೀವು ಕೊಡೋದಿದ್ರೆ ಆಗೋದಿಲ್ಲ. ಈಗ ಬರೀ ಖಾರ ಹಾಕದೆ ಕೊಡ್ತೇನೆ, ಬರೀ ಉಪ್ಪು ಹಾಕದೆ ಕೊಡ್ತೇನೆ, ಆ ಥರ ಯಾವುದೇ ಪಥ್ಯಕರ ಕ್ರಮಗಳು ಇದರಲ್ಲಿ ಕಾನ್ಸೆಪ್ಟೇ ಇಲ್ಲ. ಅದನ್ನು ನೀವು ಕೊಟ್ಟರೆ ಮನುಷ್ಯ ಹೇಗೆ ತಿಂತಾನೆ? ಯಾವಾಗಲೂ ಈಗ ಸ್ವಲ್ಪ ಉಪ್ಪು ಖಾರ ತಿಂದು ಮನುಷ್ಯನಿಗೆ ಅಭ್ಯಾಸ ಇರ್ತದೆ. ನೀವು ಅವರಿಗೆ ಬರೀ ಚಪ್ಪೆ ಕೊಟ್ಟರೆ ಅವರು ಎಲ್ಲಿ ತಿಂತಾರೆ? ಅಲ್ಲಿ ನಿಮಗೆ ನ್ಯೂಟ್ರಿಷನ್ ಸಫರ್ ಆಗ್ತದೆ. ತೆಂಗಿನಕಾಯಿ ಹಾಕಿದ್ದು ಕೊಡಬಾರ್ದು ಅಂತ ಹೇಳ್ತಾರೆ, ಅದು ತಪ್ಪು ತಿಳುವಳಿಕೆ. ಯಾವಾಗಲೂ ಇಲ್ಲಿ ನಮ್ಮ ಲೋಕಲ್ ಕ್ವಿಸಿನಲ್ಲಿ ಹೆಚ್ಚಿನ ಇದರಲ್ಲಿ ಅಡಿಗೆಯಲ್ಲಿ ತೆಂಗಿನಕಾಯಿ ಬಳಸ್ತೀರಾ, ತೆಂಗಿನೆಣ್ಣೆ ಪೋಷಕಾಂಶಗಳಿದೆ, ತೆಂಗಿನ ಎಣ್ಣೆ ಯೂಸ್ ಮಾಡ್ತೀರಾ. ಅದನ್ನು ಅಭ್ಯಾಸ ಇದ್ದವರಿಗೆ ಸಡನ್ ಆಗಿ ಅದನ್ನು ತೆಗೆದು ತಿನ್ಲಿಕ್ಕೆ ಆಗುದಿಲ್ಲ. ಪ್ರಮಾಣ ಬೇಕಷ್ಟೇ. ಯೂಸ್ ಮಾಡ್ಬೋದು, ಯೂಸ್ ಮಾಡಬಾರ್ದು ಅಂತ ಏನಿಲ್ಲ. ಅದೆಲ್ಲ ಅವೈಜ್ಞಾನಿಕವಾದ ಒಂದು ಆಳವಾದ ಬೇರೂರಿದ ನಂಬಿಕೆಗಳು, ಅದಕ್ಕೆ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ. ಈ ಸಮಯದಲ್ಲಿ ನ್ಯೂಟ್ರಿಷನ್ ಕೊಡೋದು ಇಂಪಾರ್ಟೆಂಟ್. ನ್ಯೂಟ್ರಿಷನ್ ಕೊಡದಿದ್ದರೆ ಸಫರ್ ಆಗ್ತದೆ. ಕುದಿಸಿ ಆರಿಸಿದ ನೀರು ಕುಡಿಯಿರಿ ಈ ಸಮಯದಲ್ಲಿ, ಇದು ಖಂಡಿತವಾಗಿ ಹೇಳುವಂಥದ್ದು. ಹಾಗೆ. ಓಕೆ ಡಾಕ್ಟರ್, ಇನ್ನೊಂದು ಪ್ರಶ್ನೆ. ಈ ನೀವು ಹೇಳಿದೆ ಲಿವರ್ ಒಂದ್ಸಲ ಡ್ಯಾಮೇಜ್ ಆದರೆ ಮತ್ತೆ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಈಗ ಯಾವ ಸಂದರ್ಭದಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ? ಎಕ್ಯೂಟ್ ಲಿವರ್ ಫೇಲ್ಯೂರ್ ಅಂತ ನಾನು ಆವಾಗಲೇ ಹೇಳಿದೆ. ಎಕ್ಯೂಟ್ ಲಿವರ್ ಫೇಲ್ಯೂರ್ ಅಂದರೆ ಕೆಲವು ಟೆಸ್ಟ್ಗಳು ನಾವು ನೋಡ್ತೇವೆ. ಒಂದು ಮುಖ್ಯವಾದ PTINR ಅಂತ ನೋಡ್ತೇವೆ. PTINR ಯೂಶ್ವಲಿ 1.5 ಮೇಲೆ ಹೋದರೆ. ಹಾಗೆ ಇನ್ನೊಂದು ಹೆಪಾಟಿಕ್ ಎನ್ಕೆಫಲೋಪತಿ, ಅಂದರೆ ಲಿವರ್ ಡ್ಯಾಮೇಜ್ ಆದಾಗ ಅದು ನಮ್ಮಲ್ಲಿರೋ ಟಾಕ್ಸಿನ್ಗಳನ್ನು ಡೈಜೆಸ್ಟ್ ಮಾಡಲಿಕ್ಕಾಗೋದು. ಆವಾಗ ಅಮೋನಿಯಾ ಲೆವೆಲ್ ಎಲ್ಲ ಜಾಸ್ತಿ ಆಗಿ ಖಂಡಿತವಾಗಿ ಅವರು ಪೇಷಂಟ್ ಕೋಮಕ್ಕೆ ಹೋಗೋ ಸಂದರ್ಭ ಇರ್ತದೆ. ಅದನ್ನು ಎಕ್ಯೂಟ್ ಲಿವರ್ ಫೇಲ್ಯೂರ್ ಅಂತ ಡಿಫೈನ್ ಮಾಡ್ತೇವೆ. ಸೊ ಎಕ್ಯೂಟ್ ಲಿವರ್ ಫೇಲ್ಯೂರ್ ಇದ್ದವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ತದೆ. ಸೊ ಲಿವರ್ ಟ್ರಾನ್ಸ್ಪ್ಲಾಂಟಲ್ಲಿ ನಿಮಗೆ 2 ರೀತಿಯ ಲಿವರ್ ಟ್ರಾನ್ಸ್ಪ್ಲಾಂಟ್ಗಳಿರ್ತದೆ. ಒಂದು ಡಿಸೀಸ್ಡ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ, DDLT ಅಂತ. ಇನ್ನೊಂದು ಲೈವ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಲೈವ್ ಡೋನರ್ ಅಂದರೆ ಸಂಬಂಧಿಕರು ಕೊಡುವಂಥದ್ದು, ಫಸ್ಟ್ ಡಿಗ್ರಿ ಅಥವಾ ಸೆಕೆಂಡ್ ಡಿಗ್ರಿ ರಿಲೇಟಿವ್ ಅವರು ಅವರಿಗೆ ಲಿವರಿನ ಒಂದು ಭಾಗವನ್ನು ಡೊನೇಟ್ ಮಾಡುವಂಥದ್ದು ಆ್ಯಸ್ ಎ ಲೈಫ್ ಸೇವಿಂಗ್ ಪ್ರೊಸೀಜರ್. ಓಕೆ ಡಾಕ್ಟರ್, ನೀವು ಹೇಳಿದ್ರೆ ಸಾಮೂಹಿಕವಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಹೆಪಟೈಟಿಸ್ ವ್ಯಾಕ್ಸಿನ್ ತಗೊಂಡ್ರೆ ಉತ್ತಮ ಅಂತ ಹೇಳ್ತೀರಿ. ಖಂಡಿತವಾಗಿ. ಇದ್ರ ಬಗ್ಗೆ ಒಂದೆರಡು ಮಾತು ನೋಡಿ. ಈಗ ನಮ್ಮ ಲೋಕಲ್ ಈಗ ತಗೊಂಡ್ರೆ ಹೆಪಟೈಟಿಸ್ A ಬ್ರೇಕ್ಔಟ್ ತುಂಬ ಇದೆ. ಸೊ ಹಾಗಾಗಿ ಏನು ಸಜೆಷನ್ ಅಂತ ಹೇಳಿದರೆ ಹೆಪಟೈಟಿಸ್ A ವ್ಯಾಕ್ಸಿನ್ ತಗೊಳ್ಬೋದು. ಒಂದು ಡೋಸ್ ಈಗ ತಗೊಂಡ್ರೆ ಇನ್ನೊಂದು ಡೋಸ್ 6 ತಿಂಗಳ ನಂತರ ತಗೊಳ್ಬೋದು. ಇಟ್ಸ್ ಎ ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್ ದಟ್ ವಿಲ್ ಗಿವ್ ಯು, ಒನ್ ವ್ಯಾಕ್ಸಿನ್ ವಿಲ್ ಗಿವ್ ಯು 94% ಪ್ರೊಟೆಕ್ಷನ್. ಇನ್ನೊಂದು ವ್ಯಾಕ್ಸಿನ್ ತಗೊಂಡ್ರೆ 100% ಪ್ರೊಟೆಕ್ಷನ್, ಕೂಡ ಆಲ್ಮೋಸ್ಟ್ 99% ಪ್ರೊಟೆಕ್ಷನ್. ಮತ್ತು ಈ ಪ್ರೊಟೆಕ್ಷನ್ ಲಾಂಗ್ ಲಾಸ್ಟಿಂಗ್, ಅಂದರೆ ಸಾಧಾರಣ ಒಂದು 20 ವರ್ಷಗಳ ತನಕ ನಿಮಗೆ ಮತ್ತೆ ಈ ವೈರಸ್ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಕಡಿಮೆ. ಸೊ ದೊಡ್ಡ ಒಂದು ಆಘಾತದಿಂದ ತಡೆಯಬಹುದು. ಸೊ ಬಹುಶಃ ನಮಗೆ ಈ ಮಾಹಿತಿಯ ಕೊರತೆಯಿಂದ ಬಹುಶಃ ಖಂಡಿತವಾಗಿ ಸಫರ್ ಆಗ್ತಿದ್ದೀವಿ ಅಂತ ಅನ್ಸುತ್ತೆ. ಖಂಡಿತವಾಗಿ ಹೆಪಟೈಟಿಸ್ A ವ್ಯಾಕ್ಸಿನ್ ಬಗ್ಗೆ ಹೆಚ್ಚಿನವರಿಗೆ ಅದರ ಬಗ್ಗೆ ಅವೇರ್ನೆಸ್ ಇಲ್ಲ. ಎಲ್ಲ ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಖಂಡಿತವಾಗಿ. ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳ್ಬೋದು? ಹೌದು, ಹೆಪಟೈಟಿಸ್ A ವ್ಯಾಕ್ಸಿನ್ ನಿಮಗೆ ರಫ್ಲಿ ಅರೌಂಡ್ MRP ತಗೊಂಡ್ರೆ 2000 ಹತ್ರ ಅದರದ್ದು MRP ಇದೆ. ಆಯ್ತಾ, ಒಂದು ಡೋಸ್ ತಗೊಂಡ್ರೆ ಈಗ ಸದ್ಯಕ್ಕೆ ನಿಮಗೆ ಉಚಿತವಾಗಿ ಕೊಡುವ ಏನೋ ಸರ್ಕಾರದ ಯೋಜನೆಗಳಿದೆ ಡಾಕ್ಟರ್? ಸದ್ಯಕ್ಕೆ ನನಗೆ ಗೊತ್ತಿರುವ ಹಾಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಹೆಪಟೈಟಿಸ್ A ವ್ಯಾಕ್ಸಿನ್ ಇನ್ಕ್ಲೂಡೆಡ್ ಇಲ್ಲ. ಅದಕ್ಕೆ ತುಂಬಾ ಹೇಳ್ತಾ ಇದ್ದಾರೆ ಇನ್ಕ್ಲೂಡ್ ಮಾಡಬೇಕು. ಯಾಕಂದ್ರೆ ಮೊದಲು ಏನಿತ್ತು ಅಂದ್ರೆ ಇಂಡಿಯಾ ಇಸ್ ಎಂಡೆಮಿಕ್ ಕಂಟ್ರಿ ಫಾರ್ ಹೆಪಟೈಟಿಸ್ A. ಸೊ ನಾವೆಲ್ಲ ಚೈಲ್ಡ್ಹುಡ್ ಅಲ್ಲಿ ಎಕ್ಸ್ಪೋಸ್ ಆಗಿದ್ದೇವೆ. ನಮಗೆ ಎಕ್ಸ್ಪೋಸ್ ಆದಾಗ ಅದು ಇಮ್ಯುನಿಟಿ ಬರ್ತದೆ. ಈಗ ನಿಮಗೆ ಒಮ್ಮೆ ಹೆಪಟೈಟಿಸ್ A ಬಂದು ನೀವು ರಿಕವರಿ ಆದರೆ ಇಮ್ಯುನಿಟಿ ಬರ್ತದೆ, ಮತ್ತೆ ನಿಮಗೆ ಅದು ಬರುವುದಿಲ್ಲ. ಸೊ ಆ ಒಂದು ನಂಬಿಕೆಯಿಂದ ಅದನ್ನು ನಾವು ಇನ್ಕ್ಲೂಡ್ ಮಾಡಿರಲಿಲ್ಲ. ಬಟ್ ಅದೀಗ ಸುಳ್ಳಾಗ್ತಾ ಇದೆ. ಹೆಚ್ಚಿನ ಪೇಷಂಟ್ಸ್ಗಳಿಗೆ ಹೆಪಟೈಟಿಸ್ A ಇನ್ಫೆಕ್ಷನ್ ಆಗ್ತಾ ಇದೆ. ಸೊ ಐ ಥಿಂಕ್ ದಿಸ್ ಇಸ್ ಅ ಟೈಮ್ ಯು ಹ್ಯಾವ್ ಟು ಚೇಂಜ್ ದಟ್. ಕರೆಕ್ಟ್.
ಹೆಪಟೈಟಿಸ್ ಎ ವ್ಯಾಕ್ಸಿನ್ ಶುಡ್ ಬಿ ಇನ್ಕ್ಲೂಡೆಡ್ ಅಂತ ನನ್ನ ಅಭಿಪ್ರಾಯ. ಹಾಗೆ ಯಾರಿಗೆಲ್ಲ ಅದರ ತಗೊಳ್ಳುವ ಸಾಧ್ಯತೆ ಇದೆ ತಗೊಳ್ಳಿ. ಈಗ ನೋಡಿ, ನಿಮಗೆ ಹೆಪಟೈಟಿಸ್ ಎ ಬಂದರೆ ಬ್ಲಡ್ ಟೆಸ್ಟ್ಗಳಿಗೆ ನಿಮಗೆ 2,000 ರೂಪಾಯಿ ಖರ್ಚಾಗಿ ಬಿಡ್ತದೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅಂದರೆ ಸಾಮಾನ್ಯ ಮನುಷ್ಯರಿಗೆ ಈಗ ನಾವು ಗ್ಯಾಸ್ಟ್ರೆಂಟರಾಲಜಿಸ್ಟ್ ಹೋಗಿ ಅವರು ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಮಾತ್ರ ಹೆಪಟೈಟಿಸ್ ವ್ಯಾಕ್ಸಿನ್ ತಗೊಳ್ಬೇಕು ಅಂತ ಇದ್ದವರಿಗೆ ನೀವೇನು ಹೇಳ್ತೀರಿ? ಡೈರೆಕ್ಟಾಗಿ ತಗೊಳ್ಬೋದಾ ಹೇಗೆ? ಇಲ್ಲ, ನಿಮಗೆ ನೋಡಿ, ಗ್ಯಾಸ್ಟ್ರೆಂಟರಾಲಜಿಸ್ಟ್ ಹತ್ರ ಬರಬೇಕು ಅಂತಿಲ್ಲ. MD ಮೆಡಿಸಿನ್ ಅಂದರೆ ಫಿಸಿಷಿಯನ್ ಮಾಡಿರ್ತಾರೆ. ಫಿಸಿಷಿಯನ್ ಅವರಿಗೆ ಇದರ ಬಗ್ಗೆ ಒಳ್ಳೆ ಆಳವಾದ ನಾಲೆಜ್ ಇರ್ತದೆ. ಸೊ ಅವ್ರ ಹತ್ರ ಸಹ ಹೋಗಿ ತಗೊಳ್ಬೋದು. ನೋಡಿ, ಆರೋಗ್ಯವಂತರು ಕೂಡ ತಗೊಳ್ಬೋದು ಅಂತ ಹೇಳ್ತೀವಿ. ಖಂಡಿತವಾಗಿ ತಗೊಳ್ಬೋದು.